ಇವತ್ತಿನ ಈಗ ಅಂದ್ರೆ ಈಗ ಎಲೆಕ್ಷನ್ ಸ್ಟಾರ್ಟ್ ಆದ ನಂತರ ಈಗ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೀರಾ. ಈಗ ದಿನಚರಿ ಹೇಗಿದೆ ಈಗ? ಒಳ್ಳೆಯದುಂಟು. ಆದರೆ ಹೇಗೆ ನಡೀತಾ ಉಂಟು? ಎಲ್ಲ ಕಡೆ ಒಳ್ಳೆ ಜನ ಸೇರಿಸಿದ್ದಾರೆ. ಫಸ್ಟಿಗೆ ದೇವಸ್ಥಾನಕ್ಕೆ ಬಂದಿದ್ದೇವೆ. ಕಪಿಲೇಶ್ವರ ದೇವರ ಅನುಗ್ರಹ ಪಡೆದು ಮತ್ತು ಕಾರ್ಯಕರ್ತರ ಆಶೀರ್ವಾದ ಪಡ್ಕೊಂಡು ನಾವು ಪಕ್ಷದ ಕಾರ್ಯಕರ್ತಕ್ಕೆ ಹೊರಡ್ತಿದ್ದೇವೆ. ಈಗ BJP ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದೀರಾ. ಸೊ ಇದು ಹೇಗೆ ನಿಮಗೆ, ಅಂದರೆ ಈ ನಿಮ್ಗೆ ಆಯ್ಕೆಯ ಬಗ್ಗೆ ನಿಮಗೆ ಹೇಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಈಗ? ನನಗೆ ಆಯ್ಕೆ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನನ್ನ ಪರಿವಾರ ಸಂಘಟನೆಯವರು ಮತ್ತು ಹಿರಿಯರು, ಪಕ್ಷದ ಹಿರಿಯರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈಗ ಅಂದರೆ ಸುಳ್ಯ ತಾಲೂಕು ಅಂತ ಹೇಳಿದ್ರೇ BJPಯ ಒಂದು ದೊಡ್ಡ ಭದ್ರಕೋಟೆ. ಸೊ ಅಲ್ಲಿ ನೀವು ಎಲೆಕ್ಷನ್ ನಿಲ್ತಾ ಇದ್ದೀರಾ. ಸೊ ಈಗ ಗೆಲುವಿನ ಲೆಕ್ಕಾಚಾರ ಹೇಗಿದೆ? ಗೆಲುವೆಲ್ಲ ಕಾರ್ಯಕರ್ತರ ಲೆಕ್ಕಾಚಾರ ಇದೆ, ನನ್ನಲ್ಲಿ ಯಾವ ಲೆಕ್ಕಾಚಾರವೂ ಇಲ್ಲ. ಆದರೆ ಒಂದು ಈಗ ಎಷ್ಟು ಅಂದರೆ ಮಾರ್ಜಿನಲ್ಲಿ ಗೆಲ್ಬೋದು ಅಂತ ಹೇಳೋ ಲೆಕ್ಕಾಚಾರ ಇದೆಯಾ? ಅದೆಲ್ಲ ಕಾರ್ಯಕರ್ತರು ಹೇಳ್ತಾರೆ, ಅವರಲ್ಲೇ ಲೆಕ್ಕಾಚಾರ ಇಲ್ಲ. ಸೊ ನೀವೊಂದು ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಬೋದು ಅಂತ ಹೇಳುವ ಅಂದಾಜು ಇದೆಯಾ ನಿಮಗೆ? ನನಗೆ ಅಂದಾಜಿಲ್ಲ. ಹಿರಿಯರು ಮತ್ತು ಕಾರ್ಯಕರ್ತರ ಲೆಕ್ಕಾಚಾರ ಹಾಕ್ತಿದ್ದಾರೆ, ಅವರ ಲೆಕ್ಕಾಚಾರವೇ ಅಂತಿಮ ಲೆಕ್ಕಾಚಾರ ಆಗಿರ್ತದೆ. ಈಗ ಸುಳ್ಯ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಮೊದಲ ಮಹಿಳಾ ಅಭ್ಯರ್ಥಿಯಾಗಿ ನೀವಿದ್ದೀರಾ. ಸೊ ಆ ಮೊದಲನೇ ಅಭ್ಯರ್ಥಿಯಾಗಿರುವುದಕ್ಕೂ ಮತ್ತು ನೀವೀಗ ಹೊಸ ಕ್ಯಾಂಡಿಡೇಟ್ ಆಗಿ ಸೆಲೆಕ್ಟ್ ಆಗಿರೋದಕ್ಕೆ ಏನು ನಿಮಗೆ ಖುಷಿ ಇದೆ? ಖುಷಿ ಅಂದರೆ ಮೊದಲಿನ ಶಾಸಕರು ಸಚಿವರಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರ ನಡೆನುಡಿ ಸರಳತೆ ಎಲ್ಲ ನಾವು ಕೂಡ ಅಳವಡಿಸಿಕೊಂಡು ಮುಂದೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗುವ ಎನ್ನುವ ದೃಷ್ಟಿಯಲ್ಲಿ ಒಳ್ಳೆಯ ಮನಸ್ಸಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಎಲ್ಲ ಕಾರ್ಯಕರ್ತರು. ಹಾಗೆ ನನಗೆ ಅದು ಖುಷಿ ಪಡ್ತಿದೆ. ಈಗ ನೀವು ಜನರ ಹತ್ರ ಮತ ಕೇಳಲಿಕ್ಕೆ ಹೋಗ್ತಿರುವಾಗ ನೀವು ಯಾವ ಒಂದು ವಿಚಾರವನ್ನು ಇಟ್ಕೊಂಡು ನೀವು ಈಗ ಮತ ಕೇಳಲಿಕ್ಕೆ ಹೋಗ್ತಾ ಇದ್ದೀರಾ? ನಮ್ಮದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಯೋಜನೆಗಳು, ಅದೇ ರೀತಿ ನಮ್ಮ ಹಿಂದಿನ ಶಾಸಕರಾಗಿ ಸಚಿವರಾಗಿ ಒಳ್ಳೆಯ ಕೆಲಸ ಮಾಡಿದೆ. ಆ ಕೆಲಸದ ಅವನ್ನು ಜನರಲ್ಲಿ ತಿಳಿಸುತ್ತಾ ನಾವು ಕಾರ್ಯಕರ್ತರಲ್ಲಿ ನಮ್ಮ ಕಾರ್ಯಕರ್ತರ ಪಡೆ ಒಳ್ಳೆಯ ಕಾರ್ಯಕರ್ತರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸ ಒಳ್ಳೆಯದಾಗ್ತದೆ. ಈಗ ನೀವು ಪ್ರಚಾರ ಕಾರ್ಯಕ್ಕೆ ಹೋಗಬೇಕಾದ್ರೆ ಜನರ ಪ್ರತಿಕ್ರಿಯೆ ಹೇಗಿದೆ? ಈಗ ಜನರ ಪ್ರತಿಕ್ರಿಯೆ ಒಳ್ಳೆಯದುಂಟು. ಯಾಕಂದರೆ ಅಲ್ಲೇ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿ ಇಲ್ಲಿ ಮತ್ತು ನಮ್ಮ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಜನರಿಗೆ ಒಳ್ಳೆಯ ಯೋಜನೆಗಳು ಬಂದಿದೆ. ಆದ ಕಾರಣ ಜನರು ಒಳ್ಳೆಯ ಹುಮ್ಮಸ್ಸಿನಲ್ಲಿ ಕೆಲಸ ಮಾಡ್ತಾರೆ. ಪಕ್ಷದ ಕಾರ್ಯಕರ್ತರು ಹೇಗೆ ಸಪೋರ್ಟ್ ಕೊಡ್ತಿದ್ದಾರೆ? ಒಳ್ಳೆಯ ಸಪೋರ್ಟ್ ಕೊಡ್ತಿದ್ದಾರೆ. ಈಗ ನಿಮ್ಮ ಒಪೋನೆಂಟ್ ಕಾಂಗ್ರೆಸ್ ಪಕ್ಷದ ಕೃಷ್ಣಪ್ಪ ಅವರು ಇದ್ದಾರೆ, ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೆ ಗೊತ್ತಿಲ್ಲ, ಅವರು ಹೊಸಬ್ರು, ಹಾಗೆ ನನಗೆ ಅವರ ಬಗ್ಗೆ ಗೊತ್ತಿಲ್ಲ. ಸೊ ಅದೇ ರೀತಿ ಈಗ ನಿಮ್ಮ ಈಗ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಚುನಾವಣಾ ಬಹಿಷ್ಕಾರದ ಕೂಡ ಅಷ್ಟೇ ಇದೆ. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಮ್ಮ ಹಿರಿಯರು ಪಕ್ಷದ ಸಂಘಟನೆ, ನಮ್ಮ ಪರಿವಾರ ಸಂಘಟನೆ ಮತ್ತು ಪಕ್ಷದ ಹಿರಿಯರು ಕೂತು ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದನ್ನೆಲ್ಲ ಅವರು ಕಾರಣ ಏನಿರ್ಬೋದು? ಡೆವಲಪ್ಮೆಂಟ್ ಆಗಲಿಲ್ಲ ಅಂತ ಹೇಳೋ ಉದ್ದೇಶ? ಇಲ್ಲಪ್ಪ, ಆಗಿದೆ ಸಣ್ಣ ಪುಟ್ಟ ಏನು ಅವರ ಏನಂತದ್ದು ಕಾರ್ಯಕರ್ತರಲ್ಲಿ ನಮ್ಮ ಹಿರಿಯರು ಮಾತನಾಡಿ ಅದನ್ನೆಲ್ಲ ಸರಿ ಮಾಡ್ತಾರೆ. ಈಗ ಪಕ್ಷದ ಹಿರಿಯರು ಅಂದರೆ ಈಗ ರಾಜ್ಯಾಧ್ಯಕ್ಷರು ಇರ್ಬೋದು, ಅವರ ಸಪೋರ್ಟ್ ಹೇಗಿದೆ? ನಮಗೆ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಮಂಡಲ ಅಧ್ಯಕ್ಷರು, ಮಂಡಲ ಟೀಮ್ ಒಳ್ಳೆಯ ಸಹಕಾರವನ್ನು ಕೊಡ್ತಿದ್ದಾರೆ. ಓವರಾಲ್ ಆಗಿ ನಿಮಗೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಜನರಿಗೆ ನಾವೆಲ್ಲ ಪರಿವಾರ ಸಂಘಟನೆ, ಪಕ್ಷದ ಹಿರಿಯರು, ಕಾರ್ಯಕರ್ತರ ಒಟ್ಟಿಗೆ ಜೋಡಿಸಿಕೊಂಡು ಒಳ್ಳೆಯ ಕೆಲಸವನ್ನು ಮುಂದೆ ಮಾಡೋದು ಅಂತೇಳಿ ಹೇಳ್ತೀವಿ.